ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು, ದಕ್ಷಿಣ ವಲಯ ಸಮೂಹ ಸಂಪನ್ಮೂಲ ಕೇಂದ್ರ ದೇರ್ಲಕಟ್ಟೆ ಮತ್ತು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಇದರ ಸಹಯೋಗದೊಂದಿಗೆ ನಡೆಯುವ ದೇರ್ಲಕಟ್ಟೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಗೆ ಸರ್ವರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಶಿಕ್ಷಣ ಕ್ಷೇತ್ರದಲ್ಲಿ ಕಲೆಗಳನ್ನು ಉತ್ತೇಜಿಸುವ ಮೂಲಕ ವಿಕಸನಕ್ಕೆ ಪೂರಕವಾಗಿರುವ ಕಾರ್ಯಕ್ರಮವೇ ಪ್ರತಿಭಾ ಕಾರಂಜಿ. ಇಂದಿನ ಈ ಸಭಾ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಪ್ರಾರ್ಥನೆ ನೆರವೇರಿಸಿಕೊಡಬೇಕು ಅಂತ ನಾವು ಪ್ರತೀಕ್ಷಾ ಮತ್ತು ಬಳಗದಲ್ಲಿ ವಿನಂತಿಸ್ತಾ ಇದ್ದೀವಿ. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಪೊರೆ ನೀನು ಎಂದೆಂದು ಕರುಣಾಳು ತಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ಬಲವಾಗಿ, ಹಿರಿದಾದ ಸಿರಿ ನೀನು ಈ ಬಾಳ ಸವಿಜೇನು. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋ ಬಲವಾಗಿ, ಹಿರಿದಾದ ಸಿರಿ ನೀನು ಈ ಬಾಳ ಸವಿಜೇನು. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಪೊರೆ ನೀನು ಎಂದೆಂದು ಕರುಣಾಳು ತಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಅಧಿಕಾರಿಗಳ ಕಚೇರಿ ಮಂಗಳೂರು, ದಕ್ಷಿಣ ವಲಯ ಸಮೂಹ ಸಂಪನ್ಮೂಲ ಕೇಂದ್ರ ದೇರ್ಲಕಟ್ಟೆ ಹಾಗೂ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಇವರ ಸಹಯೋಗದಿಂದ ನಡೆಯುವ ದೇರ್ಲಕಟ್ಟೆಯ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಗೆ ಎಲ್ಲರಿಗೂ ಮೊದಲಿಗೆ ಸ್ವಾಗತಿಸುತ್ತೇನೆ. ಹಾಗೆ ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಅದೇ ರೀತಿ ನಮ್ಮ ಬೆಳ್ಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ರಜಿಯಾ ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೆ ಉಪಾಧ್ಯಕ್ಷೆಯಾದ ಶ್ರೀಮತಿ ಹೇಮಾವತಿ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ಶ್ರೀಮತಿ ಅನ್ನಪೂರ್ಣ ಬಚ್ಚನ್ ಶಿಕ್ಷಣ ಸಂಯೋಜಕರು ಮಂಗಳೂರು ದಕ್ಷಿಣ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೆ ಶ್ರೀಮತಿ ನೀತಾ ಗಟ್ಟಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಮಂಗಳೂರು ದಕ್ಷಿಣ ಇವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೆ ಬೆಳ್ಮ ಪಂಚಾಯತ್ನ ಸದಸ್ಯರಾದ ಇಬ್ರಾಹಿಂ ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ಪಂಚಾಯತ್ ಸದಸ್ಯರಾದ ಹನೀಫ್ ಅವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ಇಲ್ಲಿ ಅನೇಕ ನಮ್ಮ ಕ್ಲಸ್ಟರ್ ಮಟ್ಟದ ಅನೇಕ ಶಾಲೆಗಳು ಹಾಗೂ ಶಿಕ್ಷಕರು ಮಕ್ಕಳು ಎಲ್ಲ ಬಂದಿದ್ದೀರಿ. ನಿಮಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೂ ಮಾಧ್ಯಮದವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತ, ವಂದನೆಗಳು. ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ರವೀಂದ್ರ ಶೆಟ್ಟಿ ಅವರು ಅತಿಥಿಗಳಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತೇನೆ.
ಧನ್ಯವಾದಗಳು. ನಮ್ಮ ಸಂಘದವರು ನಮ್ಮ ಹಳೆಪಡ್ತಿನ ಹೆಚ್ಚಮ್ಮಿದ್ದಾರೆ, ಅವರ ಮೇಲೆ ಬರ್ತಾರೆ. 2 ಸೇರ್ಬೇಕು. ಒಂದು ರಾಧಾಕೃಷ್ಣ ಸಂಘದವರ ಇದ್ದಾರೆ, ಅವರನ್ನು ಮೇಲೆ ಕರೀತಾರೆ. ನ್ಯೂ ಪಡ್ಪು ಇದರ ಎಚ್ ಎಮ್ ಅವರು ಇಲ್ಲಿ ವೇದಿಕೆ ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ರಾಧಾಕೃಷ್ಣ ಸರ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅವರಿಗೆ ನೀತಗಟ್ಟಿಯವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಅಭಿನಂದನೆಗಳು. ಇದೀಗ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಇದನ್ನು ನೆರವೇರಿಸಿಕೊಡಬೇಕಂತ ನಾನು ನಮ್ಮ ಆಡಳಿತ ನಿರ್ದೇಶಕರಾಗಿರುವಂಥ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಅವರಲ್ಲಿ ವಿನಂತಿಸ್ತೇನೆ. असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः. ಇಲ್ಲಿಯ ಶ್ರೀಮತಿ ಅನ್ನಪೂರ್ಣ ಬುಚ್ಚನ್ ಅವರು 2 ಮಾತುಗಳನ್ನಾಡಬೇಕಾಗಿ ವಿನಂತಿಸ್ತೀನಿ. ವಿದ್ಯಾರ್ಥಿಗಳು ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ವೇದಿಕೆಯಲ್ಲಿರುವಂತಹ ಮಹನೀಯರೇ ಹಾಗೂ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ, ಪೋಷಕ ಮಿತ್ರರೇ, ಹಾಗೆ ನನ್ನ ಪುಟಾಣಿ ವಿದ್ಯಾರ್ಥಿ ಮಿತ್ರರೇ, ಪ್ರತಿಭಾ ಕಾರಂಜಿ 2002 ಪ್ರಾರಂಭ ಆಯಿತು. ಪ್ರಾರಂಭವಾದಾಗ ಬಹಳ ಅಬ್ಬರದಿಂದಲೇ ಪ್ರಾರಂಭವಾಗಿದೆ. 2002 ಪ್ರಾರಂಭವಾದಾಗ ಬಹಳಷ್ಟು ಸ್ಪರ್ಧೆಗಳನ್ನು ಒಳಗೊಂಡು ಈ ಪ್ರತಿಭಾ ಕಾರಂಜಿ ಪ್ರಾರಂಭ ಆಯಿತು. ಇದರ ಮೊಟ್ಟ ಮೊದಲ ರಾಜ್ಯ ಮಟ್ಟದ ಈ ಪ್ರತಿಭಾ ಕಾರಂಜಿಯ ಸ್ಪರ್ಧೆ ನಡೆದಿದ್ದು ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರದಲ್ಲಿ ನಡೆದಿದೆ, ಭಂಡಾರ್ಕರ್ ಕಾಲೇಜಲ್ಲಿ. ನೋಡಿ, ಈ ಪ್ರತಿಭಾ ಕಾರಂಜಿ ಅವಿರತವಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಮುಂದುವರೆದುಕೊಂಡು ಬಂತು. ಕರೋನಾ ಸಂದರ್ಭದಲ್ಲಿ ಮಾತ್ರ ಈ ಪ್ರತಿಭಾ ಕಾರಂಜಿಗೂ ಸಹ ಕರೋನಾ ತಗಲಿತ್ತು. ಕರೋನಾ ನಂತರ ಪ್ರತಿಭಾ ಕಾರಂಜಿ ತನ್ನ ವಿಸ್ತಾರವನ್ನು ಕಡಿಮೆ ಮಾಡಿಕೊಂಡು ಸ್ವಲ್ಪ ಸ್ಪರ್ಧೆಗಳೊಂದಿಗೆ ಈಗ ಪುನಃ ಪ್ರಾರಂಭ ಆಗಿದೆ. ಈಗ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಸಾಮೂಹಿಕ ಸ್ಪರ್ಧೆಗೆ ಅವಕಾಶ ಇಲ್ಲ. ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಕೇವಲ ವೈಯಕ್ತಿಕ ಸ್ಪರ್ಧೆಗಳು ಮಾತ್ರ ನಡೀತಾ ಇದೆ. ಏನೇ ಇರಲಿ, ಈಗ ನಾವೆಲ್ಲ ಅಂದ್ಕೊಳ್ಳೋದು ನಮ್ಮ ಸಮಯದಲ್ಲಿ ಇಂತಹ ಯಾವ ಸ್ಪರ್ಧೆಗಳು ಇರಲಿಲ್ಲ. ಈಗ ಶಿಕ್ಷಣ ಅನ್ನೋದು ಕೇವಲ ಓದೋದು, ಬರೆಯೋದು, ನೌಕರಿ ಮಾಡೋದಕ್ಕಷ್ಟಕ್ಕೆ ಸೀಮಿತವಾಗಿಲ್ಲ. ಶಿಕ್ಷಣದ ಒಂದು ಆ ಅರ್ಥವೇ ಈಗ ಬದಲಾಗಿದೆ. ಶಿಕ್ಷಣ ಏನಾಗಿದೆ ಅಂತಂದರೆ ತನ್ನ ಬಾಹುಲ್ಯವನ್ನು ಹೆಚ್ಚಿಸಿಕೊಂಡಿದೆ. ಇಂದು ಪ್ರತಿಯೊಬ್ಬ ಪ್ಯಾರೆಂಟ್ ಸಹ ತನ್ನ ಮಗು ಯಾವುದರೊಳಕ್ಕೆ ಪ್ರವೀಣನಾಗಿದ್ದಾನೆ ಅನ್ನೋದನ್ನು ಪರಕಿಸಿ ನೋಡುವಂತಹ, ಈ ಚಿನ್ನ ಮಾಡುವಂತಹ ಅಕ್ಕಸಾಲಿಗರ ಕೆಲಸ ಮಾಡ್ತಾರೆ. ಅದಕ್ಕೆ ಮೊಟ್ಟ ಮೊದಲ ಆಯಾಮ ಸಿಕ್ಕೋದು ಈ ಶಾಲೆಯಲ್ಲಿ, ಈ ಪ್ರತಿಭಾ ಕಾರಂಜಿ ಅಂತಹ ಕಾರ್ಯಕ್ರಮದಲ್ಲಿ. ನಾವೆಲ್ಲ ಸಣ್ಣವರಿರುವಾಗ ಶಾಲೆಯಲ್ಲಿ ಈ ಪ್ರತಿ ವರ್ಷ ಗ್ಯಾದರಿಂಗ್ ಆಗ್ತಿತ್ತು. ಗ್ಯಾದರಿಂಗ್ ಅಂತಂದರೆ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವದಲ್ಲಿ ಕೆಲವೊಂದು ಸ್ಪರ್ಧೆಗಳನ್ನು ಮಾಡ್ತಿದ್ರು, ಅದರೊಳಗೆ ನಾವು ಭಾಗವಹಿಸ್ತಿದ್ವಿ. ಅಲ್ಲಿಗೆ ನಮ್ಮ ಈ ಒಂದು ನಮ್ಮಲ್ಲಿರುವಂತಹ ಪ್ರತಿಭೆ ಸೀಮಿತಗೊಳ್ತಿತ್ತು. ಆದರೆ ಈಗ ಹಾಗಲ್ಲ. ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಪ್ರಕಟಿಸೋದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಇದು ಮೊಟ್ಟ ಮೊದಲ ಹಂತ ಅಂತ ಹೇಳ್ಬೋದು. ಈಗ ನೋಡಿ, ಕ್ರೀಡಾ ಚಟುವಟಿಕೆಗಳು ಅವಿರತವಾಗಿ 1-2-3
ತಿಂಗಳ ನಡೀತಾನೆ ಹೋಗ್ತದೆ. ಹಾಗೆ ಪ್ರತಿಭಾ ಕಾರಂಜಿ ಸಹ ತಾಲೂಕು ಮಟ್ಟ ಉಂಟು, ಅದು ನಡೆಯೋದು ನಿತ್ಯಾಧಾರ ಪ್ರೌಢಶಾಲೆಯಲ್ಲಿ. ಹಾಗೆ ಜಿಲ್ಲಾ ಮಟ್ಟ ಉಂಟು, ರಾಜ್ಯ ಮಟ್ಟದವರೆಗೆ ಉಂಟು. ಹಾಗೆ ಈ 9ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ಕಲೋತ್ಸವ ಎನ್ನುವಂತಹ ಒಂದು ಸ್ಪರ್ಧೆ ನಡೀತದೆ. ಹೀಗೆ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಯಾವ ಹೊತ್ತದಲ್ಲಿ ಯಾವ ಹಾವು ಉಂಟೋ ಗೊತ್ತಿಲ್ಲ, ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಅಡಗಿದೆಯೋ ಗೊತ್ತಿಲ್ಲ. ನೋಡಿ, ಕೇವಲ ಓದೋದು ಬರೆಯೋದು ಅಂಕ ತಗೊಳ್ಳೋದಷ್ಟೇ ಈಗ ವಿದ್ಯೆ ಅಲ್ಲ ಅನ್ನೋದನ್ನು ಹೇಳಿದ್ದೀನಿ. ಹಾಗೆ ನೋಡಿ, ಕೇವಲ 10ನೇ ತರಗತಿಯನ್ನು ಸಹ ಓದದೇ ಇರುವಂತಹ ಸಚಿನ್ ತೆಂಡೂಲ್ಕರ್ ಇಡೀ ವಿಶ್ವದಲ್ಲಿ ಪ್ರಸಿದ್ಧನಾಗ್ತಾನೆ ಅಂದರೆ ಅದು ಅವನಲ್ಲಿರುವಂಥ ಒಂದು ಪ್ರತಿಭೆ. ಹೀಗೆ ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಅಡಗಿದೆಯೋ ಅಂತಹ ಪ್ರತಿಭೆ ಏನು ಕಾರಂಜಿಯೋಪಾದಿಯಲ್ಲಿ ಚಿಮ್ಮಿ ಬರಲಿ. ಮಕ್ಕಳಿಗೆ ಈ ಪ್ರತಿಭೆ, ಈ ಸ್ಪರ್ಧೆ ಅವರಲ್ಲಡಗಿರುವಂಥ ಪ್ರತಿಭೆಯನ್ನು ಹೊರ ಹಾಕೋದಕ್ಕೆ ಒಂದು ನಾಂದಿ ಆಗಲಿ ಎನ್ನುವಂಥ ಶುಭ ಹಾರೈಕೆಗಳೊಂದಿಗೆ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಭವಿಷ್ಯದ ಮುಡಿಗೆ ವಿರಾಜಮಾನವಾಗಿ ರಾರಾಜಿಸಲು ಕಾದಿರುವಂತಹ ಚಿಣ್ಣರು, ಅವರ ಒಂದು ಭವಿಷ್ಯ ಮುಖ್ಯವಾಗಿ ಶಿಕ್ಷಕರ ಮೇಲಿದೆ. ಅದೇ ರೀತಿಯಾಗಿ ಯಾವ ಒಂದು ಸಮಯದಲ್ಲಿ ಎಂತಹ ಅನರ್ಘ್ಯವಾದಂಥ ರತ್ನ ಅಡಗಿದೆ ಅಂತ ಗೊತ್ತಾಗುವುದಿಲ್ಲ. ಮಕ್ಕಳಲ್ಲಿರುವಂಥ ಈ ಒಂದು ಪ್ರತಿಭೆಯನ್ನು ಹೊರಸೂಸುವಂತಹ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ ಶ್ರೀಮತಿ ಅನ್ನಪೂರ್ಣ ಬುಚ್ಚನವರು. ಅವರಿಗೆ ಅಭಿನಂದನೆಗಳು. ಇನ್ನು ನಮ್ಮ ಬೆಳ್ಮ ಪಂಚಾಯತಿನ ಸದಸ್ಯರಾಗಿರುವಂಥ ಇಬ್ರಾಹಿಂ ಅವರು 2 ನುಡಿಗಳನ್ನು ಮಾತಾಡಬೇಕಾಗಿ ನಂತರ. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿಯನ್ನು ನೆರವೇರಿಸ್ತಾ ಇದ್ದೇವೆ. ಈ ಪ್ರತಿಭಾ ಕಾರಂಜಿಗೆ ನಿಮ್ಮ ಪ್ರತಿಭೆಯನ್ನು ಹೆಚ್ಚು ಪ್ರೋತ್ಸಾಹದಿಂದ ನೆರವೇರಿಸಿಕೊಡಲು ಶಿಕ್ಷಕ ವರ್ಗದವರು ಹಾಗೂ ಅದೇ ರೀತಿ ಪೋಷಕರು, ವಿದ್ಯಾರ್ಥಿನಿಯರು ಬಹಳ ಆತುರದಿಂದ ಸಮಯವನ್ನು ಕಾಯ್ತಾ ಇದ್ದಾರೆ. ನಾವು ಹೆಚ್ಚು ಮಾತನಾಡಿ ಅವರ ಸಮಯವನ್ನು ಕಳೆಯಲು ನಾನು ಇಚ್ಛಿಸುವುದಿಲ್ಲ. ಈ ಪ್ರತಿಭಾ ಕಾರಂಜಿಯು ನಮ್ಮ ಈ ವಿದ್ಯಾರತ್ನ ಶಾಲೆಯಲ್ಲಿ ಪ್ರಪ್ರಥಮವಾಗಿ ನಡೀತಾ ಅಂತ ಭಾವಿಸ್ತಾ ಇದ್ದೇನೆ. 2-3 ಸಲ ಆಗಿದೆ. ನಾನು ಅದಕ್ಕೆ ಈ ಪ್ರತಿಭಾ ಕಾರಂಜಿಗೆ ಇವತ್ತು ನನ್ನ ಆಹ್ವಾನಿಸಿದ್ದಾರೆ. ಅದಕ್ಕೆ ನಾನು ನಮ್ಮ ಈ ಶಾಲೆಯ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮಕ್ಕೂ ಸಹ ಅವರು ನಮ್ಮನ್ನು ಆಹ್ವಾನಿಸಿ ನಮಗೆ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ. ಅದರ ಸಲುವಾಗಿ ನಾನು ಇವತ್ತು ನನ್ನ ಬೆಳ್ಮ ಗ್ರಾಮದ ಎಲ್ಲ ಗ್ರಾಮದವರ ವತಿಯಿಂದ ನಾನು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಶಾಲೆಯಲ್ಲಿ ನೀವು ಈ ಪ್ರತಿಭಾ ಕಾಯಂ ನಿಮ್ಮ ಪ್ರತಿಭೆಯನ್ನು ಉನ್ನತ ಮಟ್ಟದಿಂದ ಉನ್ನತವಾಗಿ ಪ್ರದರ್ಶಿಸಿ ನಮ್ಮ ಈ ಶಾಲೆಗೆ ಒಂದು ಯಶಸ್ವಿಯಾದ ಒಂದು ಹೆಸರನ್ನು ತರಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸುತ್ತಾ ನಮಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ ನಮ್ಮ ಈ ಪ್ರತಿಭಾ ಕಾರಂಜಿಯು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ವಿರಾಮಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತ್ರ ಕಾರ್ಯಕ್ರಮ ಇಟ್ಟದ್ದು. ಈಗ ಇನ್ನು ಕೊನೆಯದಾಗಿ ನಮ್ಮ ಅಧ್ಯಕ್ಷರು ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಅವರು ಮಾತಾಡಬೇಕಾಗಿ ವಿನಂತಿಸ್ತೀನಿ. ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಬಂದಿರತಕ್ಕಂಥ ಈ ಒಂದು ಕ್ಲಸ್ಟರಿಗೆ ಸೇರಿದ 9 ಶಾಲೆಗಳ ಬೇರೆ ಬೇರೆ ನಮ್ಮ ಶಾಲೆಗಳ ವಿದ್ಯಾರ್ಥಿಗಳ ಆ ಶಾಲೆಯ ಮುಖ್ಯೋಪಾಧ್ಯಾಯರೇ, ಸಹ ಶಿಕ್ಷಕರೇ ಎಲ್ಲರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ದೇರಳಕಟ್ಟೆಯ ವಿದ್ಯಾರತ್ನ ವಿದ್ಯಾಸಂಸ್ಥೆ ನಮ್ಮ ಗಮನಕ್ಕೆ 1998ರಲ್ಲಿ
ನನ್ನ ತಾಯಿಯ ಹೆಸರಿನಲ್ಲಿ ಸ್ಥಾಪಿಸಲ್ಪಟ್ಟಂತಹ ಈ ಒಂದು ವಿದ್ಯಾಸಂಸ್ಥೆ ಆ ಬಳಿಕ 2000 ಇಸವಿನಲ್ಲಿ 1ನೇ ತರಗತಿ ಪ್ರಾರಂಭ ಆಗಿದೆ. ಹಂತ ಹಂತವಾಗಿ ಬೆಳೆದು ಇವತ್ತು 13 ಬ್ಯಾಚ್ ನಮ್ಮದು 10ನೇ ತರಗತಿಯ ಮಕ್ಕಳು ಇಲ್ಲಿ ಕಲಿತು ಬೇರೆ ಬೇರೆ ಶಾಲೆಗಳಲ್ಲಿ ಅಥವಾ ಅವರ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇರುವಂಥದ್ದು ಇಷ್ಟೇ, ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸುವಾಗಲೇ ನಾನು ಅಂದ್ಕೊಂಡದ್ದು ಏನು ಅಂತ ಹೇಳಿದ್ರೆ, ನಮ್ಮ ವಿದ್ಯಾಸಂಸ್ಥೆ ಯಾವತ್ತೂ ಕೂಡ ಒಂದು ವ್ಯಾಪಾರೀಕರಣ ಆಗಬಾರ್ದು. ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ನೈತಿಕ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಬೇಕು. ಅದು ಕೂಡ ಆಂಗ್ಲ ಮಾಧ್ಯಮ. ನಾನು ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡುವಾಗ ವಿಶ್ವಮಂಗಲ ಒಂದು ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಅದನ್ನು ಅಂದ್ಕೊಂಡು ಬಹಳಷ್ಟು ಜನರ ಒಂದು ಒತ್ತಾಯದ ಮೇರೆಗೆ ಈ ಸಂಸ್ಥೆಯನ್ನು ನಾನು ಆವತ್ತು ಪ್ರಾರಂಭ ಮಾಡಿದ್ದು. 1991ರಲ್ಲಿ ನಾನು ಖಾಸಗಿ ಟ್ಯೂಟೋರಿಯಲ್ ಕಾಲೇಜ್ ರತ್ನ ತಾಯಿಯ ಹೆಸರಿನಲ್ಲಿ ರತ್ನ ಟ್ಯೂಟೋರಿಯಲ್ ಕಾಲೇಜ್ ಸ್ಥಾಪನೆ ಮಾಡಿ 1991ರಲ್ಲಿ. ಆ ಬಳಿಕ 1998ರಲ್ಲಿ ನಾವು LKG ಪ್ರಾರಂಭ ಮಾಡಿದ್ವಿ. ಒಟ್ಟಿನಲ್ಲಿ ನಾವು ಇಲ್ಲಿ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಮಕ್ಕಳನ್ನ ಯಾವತ್ತೂ ಕೂಡ ಒಬ್ಬ ಶಿಲ್ಪಿ ಯಾವ ರೀತಿಯ ಮಣ್ಣಿನ ಮುದ್ದೆಯನ್ನು ಅಥವಾ ಆ ಕಲ್ಲನ್ನು ಅಷ್ಟು ಗಟ್ಟಿಯಾದ ಒಂದು ಕಲ್ಲನ್ನು ಸುಂದರವಾದ ಮೂರ್ತಿ ಮಾಡಬೇಕು ಅಂತ ಆದರೆ ಅದನ್ನು ಎಷ್ಟು ಬಾರಿ ಅದಕ್ಕೆ ಆ ಹುಲಿ ಇದರಲ್ಲಿ ಏನು ಹೇಳ್ತಾರೆ ಸುತ್ತಿಗೆಯಲ್ಲಿ ಬಡಿದು ಅದನ್ನು ಒಂದು ಸುಂದರವಾದ ರೂಪ ಮಾಡಬೇಕು ಅಂತ ಆದರೆ ಬಹಳ ಕಠಿಣವಾದ ಪರಿಶ್ರಮ ಇದೆ. ಅದೇ ರೀತಿ ನಮ್ಮ ಮಕ್ಕಳನ್ನು ನಾವು ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನಾಗಿ ಮುಂದಿನ ದಿನಗಳಲ್ಲಿ ಸಮಾಜದ ಒಬ್ಬ ಸತ್ಪ್ರಜೆಯಾಗಿ ಮಾಡುವಂಥದ್ದು ನಮ್ಮ ಶಿಕ್ಷಕರ ಬಹಳ ಜವಾಬ್ದಾರಿ. ಆದ್ದರಿಂದ ಇವತ್ತು ಪ್ರತಿಭಾ ಕಾರಂಜಿ ಆಗ್ತಾ ಇದೆ. ಪ್ರತಿಭಾ ಕಾರಂಜಿ ಕೂಡ ಶಿಕ್ಷಣ ಇಲಾಖೆ ಮಕ್ಕಳಿರತಕ್ಕಂಥ ಪ್ರತಿಭೆಯನ್ನು ಒಂದು ಅನಾವರಣ ಮಾಡಲಿಕ್ಕೆ ಮಾಡಿದಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ಕ್ಲಸ್ಟರ್ ಮಟ್ಟದ ಕಾರ್ಯಕ್ರಮ ಆಗ್ತಾ ಇದೆ. ಕ್ಲಸ್ಟರ್ ಮಟ್ಟ ಆದಮೇಲೆ ಅದು ತಾಲೂಕು ಮಟ್ಟಕ್ಕೆ ಹೋಗ್ತದೆ. ತಾಲೂಕು ಮಟ್ಟದಿಂದ ಪ್ರೈಮರಿ ಜಿಲ್ಲಾ ಮಟ್ಟಕ್ಕೆ ಹೋಗ್ತದ. ಹಿರಿಯ ಪ್ರಾಥಮಿಕ ಶಾಲೆ ಜಿಲ್ಲಾ ಮಟ್ಟಕ್ಕೆ ಹೋಗ್ತದೆ. ಹೈಸ್ಕೂಲ್ ಮಟ್ಟ ರಾಜ್ಯ ಮಟ್ಟಕ್ಕೆ ತಾನೇ ಹೋಗ್ತದೆ. ಈ ರೀತಿಯಾಗಿ ನಾನು ಒಂದು ಬಾರಿ ಶಿಕ್ಷಣ ಇದರಲ್ಲಿ ಸರ್ಕಾರದಲ್ಲಿ ಇರುವಾಗ ಇದನ್ನು ಪ್ರೈಮರಿಯನ್ನು ಕೂಡ ಜಿಲ್ಲಾ ಮಟ್ಟ ತನಕ ಕೊಂಡೋಗಬೇಕು ಎಂಬ ಒತ್ತಾಯವನ್ನು ಮಾಡಿದ್ದೆ. ಒಟ್ಟಿನಲ್ಲಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಸರ್ಕಾರ ಮಾಡಿದ್ದು. ಆ ಸರ್ಕಾರದ ಒಂದು ನಿರ್ದೇಶನದಂತೆ ನಮ್ಮ ಶಿಕ್ಷಣ ಇಲಾಖೆ ಇವತ್ತು ಕ್ಲಸ್ಟರ್ ಮಟ್ಟದ ಕಾರ್ಯಕ್ರಮ ಅಲ್ಲಲ್ಲಿ ಆಗ್ತಾ ಇದೆ. ನಮ್ಮ CRP ಅವರು ಮೀಟಿಂಗ್ ನಡೆದಾಗ, ಸರ್ ಹೀಗೆ ನಿಮ್ಮ ಶಾಲೆಯಲ್ಲಿ ಕೂಡ ನಮ್ಮ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕು, ನಾವೆಲ್ಲ ಪೂರ್ತಿ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಕ್ಕೆ ನಾವು ಯಾವತ್ತೂ ಕೂಡ ಇದು 4ನೇ ಪ್ರತಿಭಾ ಕಾರಂಜಿ ನಮ್ಮ ಶಾಲೆಯಲ್ಲಿ ನಡೆಯುವಂಥದ್ದು. 3 ಬಾರಿ ಇದು 3ನೇ ಕ್ಲಸ್ಟರ್ ಮಟ್ಟದ್ದು, 1 ಬಾರಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕೂಡ ನಾವು ಮಾಡಿದ್ದೇವೆ. ಆದ್ದರಿಂದ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಆಗುವಂಥ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಲಿ. ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಮೂಡುವಂತಾಗಲಿ. ನಾವೆಲ್ಲರೂ ಕೂಡ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿಕೊಂಡು, ನಾನು ಯಾವತ್ತೂ ಹೇಳಲಿಕ್ಕಿದೆ, ಸಮಾಜದಲ್ಲಿ ನಾವು ಹೇಗೆ ಅಂತ ಹೇಳಿದ್ರೆ ಜನನ ಜೀವನ ಮರಣ ಅಂತೇಳಿ ಆ ಜೀವನ ಎಂಬ ಒಂದು ಹಂತದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ನಾವು ನಮ್ಮ ಜೀವನ ಮುಗಿದ ಮೇಲೆ ಉಳಿಯುವಂಥದ್ದು. ಆದ್ದರಿಂದ ಆ ಒಂದು ಹಂತದಲ್ಲಿ ಬೇರೆ ಬೇರೆ ರೀತಿಯಾದ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಈ ರೀತಿಯಾದ ವಿದ್ಯಾರ್ಥಿಗಳನ್ನು ಒಂದು ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಿ ಆ ಮೂಲಕ ಒಂದು ಸುಂದರವಾದ ಸಮಾಜವನ್ನು ನಿರ್ಮಿಸುವಂತಹ ಜವಾಬ್ದಾರಿಯನ್ನು ನೀವೆಲ್ಲ ತಗೊಂಡಾಗ ಒಂದು ಆರೋಗ್ಯಪೂರ್ಣ ಸಮಾಜವು ಕೂಡ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆ ಈಗ ಪ್ರಾರಂಭ ಆದರೆ ಮುಗಿಯುವ ತನಕ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ಈಗಾಗಲೇ ನಮ್ಮ ಮಕ್ಕಳು ವಿಘ್ನ ವಿನಾಯಕನ ಪ್ರಾರ್ಥನೆಯ ಮೂಲಕ ಪ್ರಾರಂಭ ಆಗಿದೆ. ನಿಮ್ಗೆ ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಶುಭಾಶಯವನ್ನು ಸಲ್ಲಿಸುತ್ತಾ, ಮಕ್ಕಳು ಅಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬರುವುದು ಮುಖ್ಯ ಅಲ್ಲ, ಆ ಮಕ್ಕಳು ಬಂದು ವೇದಿಕೆಯಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ. ಒಂದು ಮಗು ಬಂದು ವೇದಿಕೆಯಲ್ಲಿ ಬಂದು ತನ್ನ ಆ ಒಂದು ಪ್ರತಿಭೆಯನ್ನು ಕೊಟ್ಟಾಗ ಆ ಮಗುವಿನ ತಾಯಿಗೆ, ಆ ಮಗು ಕಲಿತಂತ ಶಾಲೆಯ ಟೀಚರ್ಸ್ಗಳಿಗೆ ಬಹಳ ಖುಷಿ ಆಗ್ತದೆ. ಅದರಲ್ಲೂ ಕೂಡ ಪ್ರಥಮ ಪ್ರೈಸ್ ಎಲ್ಲ ಬಂದಾಗ ಮತ್ತೂ ಖುಷಿ ಆಗ್ತದೆ. ಅದಲ್ಲ ಅಂತೂ ಭಾಗವಹಿಸುವುದೇ ಬಹಳ ಪ್ರೈಸ್ ಬರಬೇಕು ಅಂತ ಭಾಗವಹಿಸಿದ್ರೆ ಪ್ರೈಸ್ ಬರುವುದಿಲ್ಲ. ಭಾಗವಹಿಸಬೇಕು. ಇವತ್ತು ಭಾಗವಹಿಸಿ ಸೋತ್ರೆ ನೆಕ್ಸ್ಟ್ ಇನ್ನೊಂದು ಬಾರಿ ಮರಳಿ ಯತ್ನವನ್ನು ಮಾಡುವಂತ ಆ ರೀತಿ. ಒಟ್ಟಿನಲ್ಲಿ ಎಲ್ಲ ಮಕ್ಕಳಿಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ, ಇನ್ನಷ್ಟು ವಿದ್ಯಾಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಾವು ಅದಕ್ಕೆ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಯಾವತ್ತೂ ಸಹಕಾರ ಕೊಡುವವರೇ. ಆದ್ದರಿಂದ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡುತ್ತಾ ಒಂದಾಗಿ ನಾವೆಲ್ಲರೂ ಕೂಡ ಒಂದೇ ಮಕ್ಕಳ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ. ಸೋತರು ಕೂಡ ನಿರಾಶೆ ಆಗುವುದಲ್ಲ, ಯಾಕಂದರೆ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿಕೊಂಡು ಮಕ್ಕಳಿಗೆ ಮತ್ತು ಕೂಡ ಉತ್ತಮವಾದ ಭವಿಷ್ಯ ಉಂಟು. ಆ ನಿಟ್ಟಿನಲ್ಲಿ ನಾವು ಮುಂದೆ ಕೂಡ ಪ್ರಯತ್ನವನ್ನು ಪಡಬೇಕು ಎಂಬುದಾಗಿ ಹೇಳಿದಂಥ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಇವರಿಗೆ ಅಭಿನಂದನೆಗಳು. ಇನ್ನು ಕೊನೆಯದಾಗಿ
ನಮ್ಮ ಶಿಕ್ಷಕರಾಗಿರುವಂಥ ಶ್ರೀಯುತ ರಮೇಶ್ ಪೆರಾಡಿ ಅವರು ಧನ್ಯವಾದ ಅರ್ಪಿಸಬೇಕಾಗಿ ವಿನಂತಿ. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗಿರುವವರು ಶ್ರೀಮತಿ ಅನ್ನಪೂರ್ಣ ಬುಚ್ಚನ್, ಶಿಕ್ಷಣ ಸಂಯೋಜಕರು, ಮಂಗಳೂರು. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಊರಿನ ಪ್ರಥಮ ಪ್ರಜೆ ಶ್ರೀಮತಿ ರಜಿಯಾ, ಅಧ್ಯಕ್ಷರು ಬೆಲ್ಮ ಗ್ರಾಮ ಪಂಚಾಯತ್. ಅದೇ ರೀತಿ ಶ್ರೀಮತಿ ವೇದಾವತಿ, ಉಪಾಧ್ಯಕ್ಷರು ಬೆಲ್ಮ ಗ್ರಾಮ ಪಂಚಾಯತ್. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಯಾಗಿರುವಂಥ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಶ್ರೀ ಇಬ್ರಾಹಿಂ ಹಾಗೂ ಶ್ರೀ ಅನೀಫ್, ಸದಸ್ಯರು ಬೆಲ್ಮ ಗ್ರಾಮ ಪಂಚಾಯತ್, ಇವರಿಗೆ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಶ್ರೀಮತಿ ಲಿಲ್ಲಿ ಮೇಡಮ್ ಕೊನೆಯದಾಗಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ಇವರಿಗೆ ಶ್ರೀ ಮೋಹನ್ ಸಿರ್ಲಾಲ್ ಮತ್ತು ಗೀತಾ ಸಾಲ್ಡಾನ ಶ್ರೀಮತಿ ಗೀತಾ ಸಲ್ದಾನ ಇವರು ಕೂಡ ನಮ್ಮೊಂದಿಗೆ ಕೊನೆಯದಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವರಿಗೆ ನಿಮ್ಮ ಉಪಸ್ಥಿತಿಯನ್ನು ನಾವು ಗೌರವಿಸುತ್ತೇವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿರುವವರು ಶ್ರೀ ಲಕ್ಷ್ಮಣ್ ಸರ್ ಮತ್ತು ಶ್ರೀ ರಾಧಾಕೃಷ್ಣ ಸರ್. ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಮಂಗಳೂರು ದಕ್ಷಿಣ ಶ್ರೀಮತಿ ನೀತಾ ಗಟ್ಟಿ ಇವರಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಲ್ಲಿ ಬೇರೆ ಬೇರೆ ಶಾಲೆಯಿಂದ ಆಗಮಿಸಿರುವಂಥ ಎಲ್ಲ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಯೊಂದಿಗೆ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ. ಅವರಿಗೂ ಕೂಡ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ವಂದನೆಗಳು. ಜಾಯ್ಸ್ ಮರಿಯಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಜನಾಡಿಯವರು. ಶ್ರೀಮತಿ ನಳಿನಿ, ಸರ್ಕಾರಿ ಪ್ರಾಥಮಿಕ ಶಾಲೆ ಇನೋಳಿ. ಅದೇ ರೀತಿಯಲ್ಲಿ ರಾಜೇಶ್ವರಿ ಮೇಡಮ್ ಬರಲಿ ಬದಲಿಗೆ ಯಾರನ್ನು ಈ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂಥ ಕಿರಿಯರ ವಿಭಾಗದ ವಿದ್ಯಾರ್ಥಿಗಳ ಹೆಸರು ಶಿಫಾ